ಅಮೆರಿಕದ ಸ್ಥಳೀಯ ರಾಜ್ಯ ಮಟ್ಟದ ಚುನಾವಣೆ 10 ಮಂದಿ ಭಾರತೀಯ ಅಮೆರಿಕನರ ಆಯ್ಕೆ. ಅಮೆರಿಕದ ವಿವಿಧ ಭಾಗಗಳಲ್ಲಿ ನಡೆದ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಚುನಾವಣೆಗಳಲ್ಲಿ ಕನಿಷ್ಠ 10 ಮಂದಿ ಭಾರತೀಯ ಅಮೆರಿಕನರು, ಬಹುತೇಕ ಡೆಮೊಕ್ರಾಟ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ವರ್ಜೀನಿಯಾದಲ್ಲಿ ಹೈದರಾಬಾದ್ ಮೂಲದ ಗಜಾಲಾ ಅಶ್ಮಿ ಸತತ 3ನೇ ಅವಧಿಗೆ ರಾಜ್ಯ ಸೆನೆಟ್ಗೆ ಮರು ಆಯ್ಕೆಯಾದವರು. ವರ್ಜೀನಿಯಾ ರಾಜ್ಯ ಶಾಸನ ಸಭೆಗೆ ಚುನಾಯಿತರಾದ ಮೊದಲ ಭಾರತೀಯ ಅಮೆರಿಕನ್ ಮುಸ್ಲಿಂ ಮಹಿಳೆ. ತಮ್ಮ ಗೆಲುವಿನ ನಂತರ ಎಲ್ಲ 10 ಭಾರತೀಯ ಅಮೆರಿಕನ್ ಅಭ್ಯರ್ಥಿಗಳು ತಮಗೆ ಮತ ಹಾಕಿದ ಜನರಿಗಾಗಿ ಕೆಲಸ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದರು.